ಶೋಧಿಸಿದೆನು ನಿನ್ನುದರ ಒಳಗೈದಿನ ಗಂಟನು ಬರದಲ್ಲಿ ನೆರೆವಾಳ ಹೋದ ಕಲ್ಪದಿಲಯಾದ ಸರ್ವ ಮೇದಿನಿಗಳು ಮೇಲೆ ಶೋಧಿಸಿದರು ನಿನ್ನುದರ ಒಳಗೈದಿನ ಗಂಟನು ಬರದಲ್ಲಿ ಬ್ರಹ್ಮ ಶೋಧಿಸಿದೇನು ನಿನ್ನುದರವಾ? ನೋಡಿದೆಯಾ? ಎಲ್ಲ ನೋಡಿದೆ ನಾನು. ಸರಿಯಾಗಿ ನೋಡಿದ್ದೀಯಾ? ಬಾಬಾ ನೀನು ಸಾಮಾನ್ಯನಲ್ಲ. ಮತ್ತೆ ಎಲ್ಲವನ್ನೂ ಕಂಡೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಎಲ್ಲವನ್ನೂ ನಿನ್ನ ಉದರದಲ್ಲಿ ಕಂಡೆ. ಮತ್ತೊಂದು ವಿಚಿತ್ರವೇನು ಬಲ್ಲೆಯ? ಏನು ಏನು ಅಂತ ಕೇಳಿದೆ. ಎಲ್ಲ ಕಡೆ ಕೂಡ ಬಂಗಾರ ಬಂಗಾರ ಬಂಗಾರ. ಬಂಗಾರವಾ? ಹಳದಿ ಹಳದಿ. ಹೌದಾ? ಸ್ವಲ್ಪ ಕದ್ದುಕೊಂಡು ಬಂದಿಲ್ಲ. ಇಲ್ಲ ಇಲ್ಲ. ನಂಬಲಿಕ್ಕೆ ಆಗುದಿಲ್ಲ ನಿನ್ನನ್ನು. ಹಾಗಲ್ಲೂ ಹಾ, ಎಲ್ಲ ಕಡೆ ಕೂಡ ಬಂಗಾರವನ್ನೇ ಕಾಣುತ್ತಾ ಇದ್ದೆ. ನಮ್ಮ ಹಿರಿತನ ಹಾಗೆ. ಹೌದು. ಆದರೆ ಎಲ್ಲವನ್ನು ಕಂಡೆ, ಯಾವುದ್ರಲ್ಲಿಯೂ ಕೂಡ ಜೀವವಿಲ್ಲ. ಜೀವ ಇಲ್ಲ? ಅದೇನು ಹಾಗೆ? ಏನಂತ ನಿನ್ನ ಉದರದಲ್ಲಿ ಕೇಳಬೇಕಷ್ಟೇ. ಹಾ, ಜೀವ ಇಲ್ಲ. ಯಾಕೆ? ಮಲಗಿರ್ಬೇಕೀಗ. ಯಾಕೆ ಮಲಗಿ? ಜೀವರಾಶಿಗಳು ರಾತ್ರಿ ಅಂತ. ಜೀವರಾಶಿಗಳು ಮಲಗಿರ್ಬೇಕು. ಬ್ರಹ್ಮನ ಅವಸ್ಥೆ ನೋಡು. ಈಗ ಬ್ರಹ್ಮ ಮಲಗಿದ್ದಾನ? ಇಲ್ಲ ಇಲ್ಲ. ನೀನು ಮಲಗದೆ ಅವುಗಳೇ ಹೇಗೆ ಮಲಗುದು? ಇರಲಿ. ಯಾಕೆ ಮಲಗಿದ್ದು ಅದು ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಜಡತ್ವವನ್ನು ಹೊಂದಿದೆ. ಯಾರು ಕೂಡ ಕೆಲಸ ಮಾಡುವುದಿಲ್ಲ. ಹೌದಾ? ಹಾಗಂತ ನಿನಗೊಂದು ಒಳ್ಳೆಯ ಶುಭನಾಮವನ್ನು ನಾನು ಇಡ್ಲಿಕ್ಕಿದ್ದೇನೆ. ಹೆಸರಿಡುವವ ನೀನು? ಹೌದು. ಯಾವ ರೀತಿ? ಯಾವ ರೀತಿ ಹೆಸರು ಇಡುವುದು? ಹೆಸರಿಡುವುದು ಯಾರಿಗೆ? ಯಾರು? ಯಾರಿಗೆ? ಅಪ್ಪ ಇಡುವುದು ಮಗನಿಗೆ ಹೆಸರು. ಅಲ್ಲ, ಈ ಕ್ಷಣದಲ್ಲಿ ಇಡುವ. ನೀನೀಗ ಹೆಸರು ಇಟ್ಟು ನೀನೊಂದು ದೊಡ್ಡ ಜನ ಆಗುವಂತಲ್ಲ. ಹಾಗಲ್ಲ, ಅದೆಲ್ಲ ಬೇಡ. ನಿನಗೊಂದು ಹೆಸರು ಬರಬೇಕು ಅಂತ ಇಲ್ವಾ? ಹೆಸರು ಇಡುವುದು ಬೇಡ ನೀನು. ಮತ್ತೆ ಹೆಸರು ಕೊಟ್ಟರೆ ಸಾಕು. ಹೆಸರು ಕೊಟ್ಟರೆ ಆದಿಲ್ಲ. ಸರಿ, ಕೊಡ್ತಾರೆ. ಇಡುವುದಲ್ಲ, ಹೆಸರು ಕೊಡುವುದು. ಎಲ್ಲ ಕಡೆಯೂ ಕೂಡ ಬಂಗಾರವೇ ತುಂಬಿದೆ. ಬಂಗಾರಮಯವಾದಂತಹ ಬಂಗಾರಪ್ಪ ಅಂತ ಕರಿಬೋದ? ಬಂಗಾರಪ್ಪ ಅದು ಬೇಡವಾ? ಅಲ್ಲ, ಒಳ್ಳೇದಂತೆ ಇಟ್ಟುಕೊಳ್ಳುವುದ್ರೆ ಇಟ್ಟುಕೊಳ್ಳುವ. ಬೇರೆ ಸ್ವಲ್ಪ ಒಳ್ಳೆ ಹೆಸರನ್ನು ನೋಡು. ಸರಿ, ಒಳ್ಳೆ ಹೆಸರು ನೀಡುವ. ಹಿರಣ್ಯಮಯವಾದಂತಹ ನಿನ್ನ ಗರ್ಭ. ನೀನು ಇನ್ನು ಮುಂದಕ್ಕೆ ಹಿರಣ್ಯ ಗರ್ಭ. ಒಳ್ಳೆ ಹೆಸರು. ಹೌದು. ನಾನು ಹಿರಣ್ಯ ಗರ್ಭ. ನೀನು ಹೆಸರನ್ನಿಟ್ಟಿದ್ದೀಯ. ಹೌದು. ನನ್ನದೊಂದು ನಿಯಮ ಇದೆ. ಏನು? ನಾನು ಒಬ್ಬ ಸಾಲ ಕೊಟ್ರೆ ಅದನ್ನು ಆ ಕೂಡಲೇ ಹಿಂಪಡೆಯುವುದು. ಹಿಂತಿರುಗಿಸುವುದು. ಹೆಚ್ಚು ಕಾಲ ಉಳಿಯುವುದಕ್ಕೆ ಬಿಡುವುದಿಲ್ಲ. ನಿನಗೊಂದು ಹೆಸರನ್ನು ನಾನೂ ಇಡುತ್ತೇನೆ. ಹೆಸರು ಇಡುವುದು ಬೇಡ, ಕೊಟ್ರೆ ಸರ್ ಆಗ್ಲಿ. ನಿನಗೊಂದು ಹೆಸರು. ನೀನು ಎಲ್ಲಿಂದ ಬಂದದ್ದು? ನೀನು ಎಲ್ಲಿ ದಾರಿ ತೋರಿಸಿದ್ಯಾ ಅಲ್ಲಿ ನಾನು ಬಂದದ್ದು. ಅಧೋದ್ವಾರ. ಹೌದು. ಆ ದ್ವಾರದಿಂದ ಬಂದ ಕಾರಣದಿಂದಾಗಿ ನೀನು ಇನ್ನು ಮುಂದಕ್ಕೆ ಅಧೋಕ್ಷಜ. ಒಳ್ಳೆಯ ಹೆಸರು ಆಯ್ತಲ್ವಾ? ಮಾನ ಅಪಮಾನ ಎಲ್ಲವೂ ನನಗೆ ಸಮಾನ. ಅಧೋಕ್ಷಜ ಎನ್ನುವಂತಹ ಹೆಸರು. ಶೋಧನೆ ಆಯ್ತು. ಶೋಧನೆ ಆಯ್ತು. ನಾನು ದೊಡ್ಡವಂತ ನಿರ್ಣಯ ಆಯ್ತು. ಎಲ್ಲಿಗೆ ಆದದ್ದು? ಮುಗಿಸುವಲ್ಲ. ಎಲ್ಲಿಗೆ? ಆಯ್ತಲ್ಲ, ಇದ್ದದನ್ನೆಲ್ಲ ನೋಡಿ ಆಯ್ತು. ಈಗ ನಾನು ಹೇಳಿದ ನೀವು ದೊಡ್ಡವ ಎಂಬ ಹಾಗೆ ಇನ್ನೇನು ಹೇಳುವುದಕ್ಕಿದೆ? ಎಲ್ಲ ನೋಡಿ ಆಯ್ತಲ್ಲ. ನಾನು ಹೋಗಿ ಶೋಧನೆ ಮಾಡಿ ಆಯ್ತು. ಈಗ ನನ್ನ ಉದರದಲ್ಲಿ ಏನಿದೆ ಎನ್ನುವುದು ನೀನು ನೋಡ್ಬೇಕಲ್ವಾ? ಬೇಕಾದ್ರು ಮತ್ತೆ ಬೇಡವಾ ಅಂತ ಹಾಗೆ ಬೇಗ ಮುಗಿಸುವಲ್ವಾ? ವಾದ ಯಾರು ಪ್ರಾರಂಭ ಮಾಡಿದ್ದು? ಪುಣ್ಯ ಅಂತ ನೀನಲ್ವಾ? ಹಾಗಾದ್ರೆ ನೀನು ಹೋಗಲೇಬೇಕು. ಹಾಗಿದ್ದರೆ ನೀನು ದ್ವಾರವನ್ನು ದೊರಕಿಸಿಕೊಡ್ಬೇಕು ನನಗೆ. ಯಾವುದು ಆದಿತ್ತು? ಬಾಯಿ ಆದಿತ್ತ? ಇದು